ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ವತಿಯಿಂದ ಶ್ರೀ ಒಡಿಯೂರು ರಥೋತ್ಸವ ತುಳುನಾಡ ಜಾತ್ರೆಯ ಪ್ರಯುಕ್ತ ಒಡಿಯೂರು ರಥೋತ್ಸವದ ಧಾರ್ಮಿಕ ಸಭೆ ನಡೆಯಿತು. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಗುರುದೇವಾನಂದ ಸ್ವಾಮೀಜಿಯವರು ಕಾರ್ಯಕ್ರಮ ಉದ್ಘಾಟಿಸಿ ಆಶೀರ್ವಚನ ನೀಡಿ, ಧರ್ಮದ ಪಥದಲ್ಲಿ ಜೀವನ ರಥ ಸಾಗಿದ್ರೆ ಗಮ್ಯ ಸ್ಥಾನವನ್ನ ಸೇರಬಹುದು. ಬದುಕಿನಲ್ಲಿ ಸಮತೋಲನ ಬೇಕು. ಕೃಷಿ ಸಂಸ್ಕೃತಿ ಋಷಿ ಸಂಸ್ಕೃತಿ ಸಮಾನವಾಗಿ ಸಾಗಬೇಕು. ಆತ್ಮ ತತ್ವ ಮಾತ್ರ ಸತ್ಯವಾಗಿದೆ. ಆತ್ಮೋನ್ನತಿಯ ಕಡೆಗೆ ನಾವು ನಮ್ಮ ರಥವನ್ನ ಎಳೆಯಬೇಕಾಗಿದೆ. ಎಲ್ಲರೂ ಜೊತೆಗೂಡಿ ಸಂಸ್ಕೃತಿಯ ತೇರು ಎಳೆಯಬೇಕು ಎಂದು ಹೇಳಿದ್ರು. ಸಾಧ್ಯತೆ ಉಂಟು ಪಂಡೆ ಮೂಲತವಾದಿ ಅನ್ನದಾನ ಇನಿಪಿನೊಂದು ಉಂಡತ ಅನ್ನಮಯ ಅಂದ್ರೆ ಶರೀರ ಘೋಷಣೆ ಉಂಡು ಅಂಡ ಕೋಡೆಲ್ಲ ಪಾತಿದ್ರೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅನಿಪಿನ ಕೋಶಗಳು ಜಾಗೃತಿ ಆವಡು ಅಂಡ ಸುರುಟು ಅನ್ನ ಅವಾಗ ಕೃಷಿಗಾಗಿ ದುಂಬುದ ಮನೆ ಪಂಡೇವಿ ಮನೆ ದಿಪ್ಪನ ಹೇಗೆ ಭಾರತ ದೇಶದ ಪೊರ್ಲುದ ಸುರೂತ ಪಾತ್ರ ಕೃಷಿ ಬೊಕ್ಕ ಮುಂದೆ ನಾವು ವಿಚಾರ ಅಂತ ಅಂದ್ಕೊಂಡಿದ್ದೆ ಋಷಿ ಒಂದು ರಡ್ಲ ಒಟ್ಟೊಟ್ಟಿಗೆ ಕೊಂಡೊಂದು ಆಂಡ ಪೊರ್ಲುದ ಐಕ್ ಪಂಡೇರು ಕೊಡೆಲ್ಲ ಪಂಡಿದ್ದೇವೆ ರಡ್ಡು ಕಣ್ಣದಲ್ಲ ನಮ್ಮ ಕೆಲಸ ಮಾಡ್ಕೊಂಡು ಅಂತ ರಡ್ಡಲ್ಲಿ ಒಟ್ಟೊಟ್ಟಿಗೆ ಸಾಧ್ವಿ ಮಾತಾನಂದಮಯಿ ಆಶೀರ್ವಚನ ನೀಡಿ ಆತ್ಮಶಕ್ತಿ ಉದ್ದೀಪನ ಮಾಡುವ ಉದ್ದೇಶವನ್ನಿಟ್ಟುಕೊಂಡು ಶ್ರೀ ಸಂಸ್ಥಾನದಲ್ಲಿ ಮಾನವೀಯತೆಗೆ ಪೂರಕವಾದ ಕಾರ್ಯಗಳು ನಡೆಯುತ್ತಿದೆ. ಒಳ್ಳೆಯ ಕಾರ್ಯಗಳ ಮೂಲಕ ನಮ್ಮ ಶರೀರವನ್ನ ಕರಗಿಸಬೇಕು ಎಂದರು. ಮ್ಯಾಗ್ನೆಟಿಕ್ ಪವರ್ ಒಂದು ಬಂದಿರ್ತದೆ. ಆಕರ್ಷಣೀಯವಾಯಿನ ಮಾತರೆಲ್ಲ ಒಂಜಿ ವೈಪುನಂಚಿನ ಶಕ್ತಿ ನಮ್ಮ ಪೂಜಾ ಗುರುಕುಲ ಹಿಡಿದು ನಂಗೆ ಮಾತ ತೆಗೆದು ಬಂದ್ರೆ ನಾನು ಸಂತೋಷ ಪಡೆಪೆ. ಇನಿ ರಥೋತ್ಸವದ ಸುಸಂದರ್ಭ ಕ್ಷೇತ್ರದ ಮಾತ ಏಳಿಗೆಗೂ ಮಾತ ಬಂಧುಲಿನ ಸಾಕಾಯ ಏನು ಪನ್ಪೇರು ಕಾಯೇನ ವಾಚ ಮನಸ ಅಂದ್ ಆ ಮೂಜಿಲ ಸಾಕಾಯ ಆಯ್ನಿರ್ದವರ ಪೂಜಾ ಗುರುಕುಲ ಅನುಗ್ರಹ ಶಕ್ತಿ. ಮಂಗಳೂರು ಕ್ಯಾಂಪ್ಕೋ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ ಅವರು ಮಾತನಾಡಿ, ಸರ್ಕಾರ ಮಾಡುವ ಕೆಲಸ ಕಾರ್ಯ ಮಠ ಮಂದಿರಗಳು ನಡೆಸಿದಾಗ ಅರ್ಥಪೂರ್ಣವಾಗುತ್ತದೆ. ದೇವರು ದೇಶ ಧರ್ಮವನ್ನ ಜೀವನ ಪದ್ಧತಿಯನ್ನಾಗಿ ಸ್ವೀಕರಿಸಿದ ಜಗತ್ತಿನ ಏಕೈಕ ದೇಶ ಭಾರತವಾಗಿದೆ ಎಂದರು. ಒಂಜಿ ಪೀಠಾಧಿಪತಿಯವರ ಸ್ವಾಮಿಗಳು ಕಣಪೇರಂದಾಂಡ ಬಹುಶಃ ಎಂಕ್ಲೆ ಮಾತಾವು ಸಾವಿರ ಜನ್ಮದ ಪುಣ್ಯದ ಫಲ ಧ್ಯಾನ ಕೊಡೋದಿಲ್ಲ. ಪುಣ್ಯದ ಫಲ ಅಂತ ನಮ್ಮ ಶಾಸಕರು ಒಳ್ಳೆಯದು ಆರೆಗೆ ಎಂಕ್ಲ ಏಪೋಲ ಮನವಿ ಆ ಮನವಿ ಹೆಚ್ಚ ಬಣ್ಣ ಹನುಮಂತನ ಬಾಳದಲಕ ಮುಗೇರಣ್ಣಿ ನೆವರ್ ಎಂಡಿಂಗ್ ಆಂಡ ಎಂಕ್ಲೆ ಗೊತ್ತುಂಡು ಒಂಜಿ ಸರ್ಕಾರ ಏತು ಮನ್ಕೊಳ್ಳಿದ್ದು ಎಂಕ್ಲೆಗಳು ಗೊತ್ತಿತ್ತು. ಒಂದು ಜಿಲ್ಲಾ ಪಂಚಾಯತ್ ಒಂದು ತಾಲೂಕ್ ಪಂಚಾಯತ್ ಏತು ಪನ್ಕೊಳ್ಳಿದ್ದು ಆಂಡ ಅವು ಮಾತ ಮನ್ಕೊಂಡೆಲ್ಲ ಅತ್ತ ಅಂದೆ ಒಂದು ಆಧ್ಯಾತ್ಮಿಕ ಸುಖ ಸಂತೋಷ ನೆಮ್ಮದಿ ಕೊರ್ಕೊಂಡು. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿಗುತ್ತು, ಪುತ್ತೂರು ಶಾಸಕ ಸಂಜೀವ ಮಠಂದೂರು ಮಾತನಾಡಿದರು. ಅಂತಾರಾಷ್ಟ್ರೀಯ ಕ್ರೀಡಾಪಟು ಪಟ್ಲಗುತ್ತು ಅನೀಶ್ ಶೆಟ್ಟಿ ಬೆಂಗಳೂರು ಅವರಿಗೆ ಶ್ರೀ ಗುರುದೇವ ಅನುಗ್ರಹ ಪುರಸ್ಕಾರ ನೀಡಲಾಯಿತು. ಬೆಳಿಗ್ಗೆ ವೇದಮೂರ್ತಿ ಚಂದ್ರಶೇಖರ ಉಪಾಧ್ಯಾಯ ಪೌರೋಹಿತ್ಯದಲ್ಲಿ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ, ಮಧ್ಯಾಹ್ನ ಮಹಾಪೂಜೆ, ಮಹಾಮಂಗಳಾರತಿ, ಮಹಾ ಅನ್ನ ಸಂತರ್ಪಣೆ ನಡೆಯಿತು. ಕುಂಬಳೆ ನಾಟ್ಯ ವಿಶ್ವವಿದ್ಯಾನಿಲಯ ವಿದೂಷಿ ವಿದ್ಯಾಲಕ್ಷ್ಮಿ ಅವರ ಶಿಷ್ಯ ವೃಂದ ಅವರಿಂದ ನೃತ್ಯ ಸಂಭ್ರಮ ನಡೆಯಿತು. ಗುರುದೇವ ವಿದ್ಯಾಪೀಠದ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ವೈವಿಧ್ಯ ನಡೆಯಿತು. ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಅಜಿತ್ ಕುಮಾರ್ ಹೆಗ್ಡೆ ಶಾನಾಡಿ, ಹೈಟೆಕ್ ಇಲೆಕ್ಟ್ರಿಫಿಕೇಷನ್ ಎಂಜಿನಿಯರಿಂಗ್ನ ಆಡಳಿತ ನಿರ್ದೇಶಕ ರವಿನಾಥ್ ಬಿ ಶೆಟ್ಟಿ, ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತದ ಅಧ್ಯಕ್ಷ ಸುರೇಶ್ ರೈ, ಉದ್ಯಮಿ ವಾಮಯ್ಯ ಬಿ ಶೆಟ್ಟಿ ಮುಂಬೈ, ರೇವತಿ ವಾಮಯ್ಯ ಶೆಟ್ಟಿ, ಒಡಿಯೂರು ಗುರುದೇವ ಸೇವಾ ಬಳಗದ ಅಧ್ಯಕ್ಷ ಎ ಅಶೋಕ್ ಪಿಚೆ, ಉದ್ಯಮಿ ಕೃಷ್ಣ ಎಲ್ ಶೆಟ್ಟಿ, ಬರೋಡಾ ತುಳುಕೂಟದ ಅಧ್ಯಕ್ಷ ಶಶಿಧರ್ ಶೆಟ್ಟಿ ಬರೋಡಾ, ಅಂಕ್ಲೇಶ್ವರ ತುಳುಕೂಟದ ಅಧ್ಯಕ್ಷ ಶಂಕರ್ ಶೆಟ್ಟಿ, ವಜ್ರಮಾತಾ ಮಹಿಳಾ ವಿಕಾಸ ಕೇಂದ್ರದ ಅಧ್ಯಕ್ಷೆ ಸರ್ವಾಣಿ ಬಿ ಶೆಟ್ಟಿ, ಗ್ರಾಮ ವಿಕಾಸ ಯೋಜನೆಯ ವಿವಿಧ ಘಟಕಗಳ ಅಧ್ಯಕ್ಷರುಗಳು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.